ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ವೀಕ್ಷಕರೇ, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು, ಅಶಕ್ತರ ಬಾಳಿಗೆ ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಸಾಕಷ್ಟು ಜನರ ಬಾಳಿಗೆ ನೆರವಾಗುವಂತಹ ಸಂಘ ಸಂಸ್ಥೆಗಳನ್ನು ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮವೇ ಸಮಾಜಮುಖಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ತಾ ಇರುವಂತಹ ಸಂಘಟನೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಜಲ್ಲಿಗುಡ್ಡೆ. ಈ ಒಂದು ಸಂಘಟನೆ ಬಗ್ಗೆ ಹೇಳೋದಾದರೆ ಸಮಾಜ ಸೇವೆನೇ ಈ ಸಂಘಟನೆಯ ಮುಖ್ಯ ಉದ್ದೇಶ. ಮಾತ್ರವಲ್ಲ, ಶಿಕ್ಷಣಕ್ಕೆ ಒತ್ತು ನೀಡೋದ್ರಲ್ಲಿ ಕೂಡ ಈ ಸಂಘಟನೆ ಒಂದು ಹೆಜ್ಜೆ ಮುಂದು ಅಂತ ಹೇಳ್ಬೋದು. ಆರೋಗ್ಯ, ಜನಜಾಗೃತಿ, ಪರಿಸರ ಕಾಳಜಿಗಾಗಿ ಸಾಕಷ್ಟು ಮೆಚ್ಚುಗೆಯನ್ನು ಈ ಒಂದು ಸಂಘಟನೆ ಪಡ್ಕೊಂಡಿದೆ. ಇನ್ನೂ ಒಂದು ಹೆಜ್ಜೆ ಹೇಳೋದಾದರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಕೀರ್ತಿ ಈ ಸಂಘಟನೆಗಿದೆ. ವೀಕ್ಷಕರೇ, ಈ ಒಂದು ಸಂಘಟನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಸಮಾಜಮುಖಿ ಕಾರ್ಯಗಳ ಜೊತೆಗೆ ಜನಜಾಗೃತಿ ಮೂಡಿಸುವ ಜನಪರ ಕಾಳಜಿಯುಳ್ಳ ಜನಸ್ನೇಹಿ ಸಂಘಟನೆ ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆ. 2005ರಲ್ಲಿ ಆರಂಭಗೊಂಡ ಈ ಸಂಘಟನೆ ವಿಭಿನ್ನ ಕಾರ್ಯಗಳಿಂದಲೇ ಸಾರ್ವಜನಿಕರ ಮೆಚ್ಚುಗೆ ಪಡೆದಿದೆ. ಶಿಸ್ತು, ಸಂಯಮ, ಸಂಸ್ಕೃತಿ, ಆಚಾರ ವಿಚಾರ, ಮಾಹಿತಿ ಶಿಬಿರಗಳ ಮೂಲಕ ಹೆಸರುವಾಸಿಯಾಗಿರುವ ಸಂಘಟನೆ ಇತರ ಸಂಘಟನೆಗಳೊಂದಿಗೆ ಸೇರಿ ಉತ್ತಮ ಕಾರ್ಯಗಳನ್ನ ನೀಡುತ್ತಾ ಬಂದಿದೆ. ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಪ್ರಬುದ್ಧ ಮನಸ್ಥಿತಿಯ ಸದಸ್ಯರಿರುವ ಸಂಘಟನೆ ಸ್ವಸ್ತಿಕ್ ಕಲಾ ಕೇಂದ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ತಿಂಗಳು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಹೊಸತನದ ಜೊತೆಗೆ ನವನವೀನ ಯೋಜನೆಗಳನ್ನ ಈ ಸಂಘಟನೆ ರೂಪಿಸ್ತಾ ಇರುವುದು ವಿಶೇಷ. ಇನ್ನು ಸ್ವಸ್ತಿಕ್ ಕಲಾ ಕೇಂದ್ರದ ಸಾಧನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ಈ ಸಂಘದ ಹಿರಿಮೆಗೆ ಮತ್ತೊಂದು ಗರಿಯಾಗಿದೆ. ಸಮಾಜಮುಖಿ ಕಾರ್ಯಗಳಿಂದಲೇ ಪ್ರಸಿದ್ಧಿಯನ್ನು ಪಡೆದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ಕೀರ್ತಿಯನ್ನು ಒಂದು ಪಡ್ಕೊಂಡಂತಹ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಜಲ್ಲಿಗುಡ್ಡೆ ಇದರ ಸದಸ್ಯರ ಜೊತೆ ಇದೀಗ ನಾವಿದ್ದೀವಿ. ಸರ್, ಮೊದಲನೇದಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದೀಗ ಇದರ ಸಂಚಾಲಕರಾದಂತಹ ಹರಿಶ್ಚಂದ್ರ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ಹೇಳಿ. ನಮಸ್ತೆ ಸರ್. ಇದೀಗ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಜಲ್ಲಿಗುಡ್ಡೆ ಈ ಒಂದು ಯಾವಾಗ ಸಂಘಟನೆ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ದು, ಆ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಇದ್ರು, ಹೀಗೆ? ಸ್ವಸ್ತಿಕ್ ಕಲಾ ಕೇಂದ್ರ ಎಂಬ ಸಂಘಟನೆ 2004-2005 ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕೇವಲ 15 ಸದಸ್ಯರ ಒಂದು ಬಲದೊಂದಿಗೆ ಆರಂಭವಾಯಿತು. ಈ ಒಂದು ಸಂಘಟನೆ ಮುಖ್ಯ ಉದ್ದೇಶ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಪರಿಸರಕ್ಕೆ ನೀಡುವುದು, ನಮ್ಮ ಬಜಾಲ್ ಗ್ರಾಮಕ್ಕೆ ಹಾಗೂ ನಮ್ಮ ಸುತ್ತಮುತ್ತಲಿನ ಅಳಪೆ ಗ್ರಾಮ ಹಾಗೂ ನಾಗೂರಿ ನಮ್ಮ ಸುತ್ತಮುತ್ತ ವಲಯಕ್ಕೆ ನಾವು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಉತ್ತಮ ಕಾರ್ಯಕ್ರಮ ನೀಡಿ ಅದರೊಂದಿಗೆ ಶೈಕ್ಷಣಿಕ ಹಾಗೂ ವೈದ್ಯಕೀಯ ಆರೋಗ್ಯದ ಬಗ್ಗೆ ಜಾಗೃತಿ ಅಲ್ಲದೆ ಪರಿಸರ ಸಂರಕ್ಷಣೆಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವ ಉದ್ದೇಶದಿಂದ ಇವತ್ತು ನಾವು ಬಜಾರ್ ಗ್ರಾಮದಲ್ಲಿ ಸ್ವಸ್ತಿಕ್ ಕಲಾ ಕೇಂದ್ರ ಎಂಬ ಸಂಘಟನೆಯನ್ನು ಹುಟ್ಟುಹಾಕುವಂಥ ಮುಖ್ಯ ಉದ್ದೇಶ. ಇದರಲ್ಲಿ ನಾವು ಸಫಲತೆಯನ್ನು ಸಾಧಿಸಿದ್ದೇವೆ ಅನ್ನುವಂತಹ ಒಂದು ಖುಷಿ, ಸಂತೋಷ ನಮಗಿದೆ. ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀರಾ ಸರ್ ಈ ಒಂದು ಸಂಘಟನೆಯ ಮೂಲಕ? ಸಂಘಟನೆ ಮೂಲಕ ನಾವು ಇವತ್ತು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಜನತೆಗೆ ನೀಡುವಂತಹ ಒಂದು ಕೀರ್ತಿಗೆ ಭಾಜನರಾಗ್ತಾ ಇವತ್ತು ನಾವು ಸಮಾಜಮುಖಿಯಲ್ಲಿ ಇವತ್ತು ಸಮಾಜದ ವಿವಿಧ ರಂಗಗಳಲ್ಲಿ ಅವಿಶ್ರಾಂತ ದುಡಿದ ಹಿರಿಯ ನಾಗರಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವ ಮೂಲಕ ಅದರೊಂದಿಗೆ ನಾವು ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಅಂಗವಿಕಲ ಅಥವಾ ವಿಕಲಚೇತನರು ಮತ್ತು ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾದ ಬೇರೆ ಬೇರೆ ರೀತಿಯ ಜನರನ್ನು ನಾವು ಮನೆ ಮನೆಗೆ ಹೋಗಿ ಅವರಿಗೆ ಅವಶ್ಯಕವಿರುವಂತಹ ಒಂದು ಕಷ್ಟ ಕಾರ್ಪಣ್ಯದ ಅರಿತು ಸಂಸ್ಥೆಯ ಮೂಲಕ ನಾವು ಅವರಿಗೆ ತಮ್ಮ ಕೊಡುಗೆಗಳನ್ನು ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಅದರೊಂದಿಗೆ ಸುತ್ತಮುತ್ತಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಆರೋಗ್ಯದ ಮೂಲಕ ಜನಜಾಗೃತಿಯನ್ನು ಕೂಡ ನಾವು ಮಾಡ್ತಾ ಸಾಂಸ್ಕೃತಿಕ ರಂಗದಲ್ಲಿ ನಾವು ಯಕ್ಷಗಾನದಂತಹ ಒಂದು ಗಂಡು ಕಲೆಯನ್ನು ಇವತ್ತು ನಮ್ಮ ನಾಡಿನಾದ್ಯಂತ ಹೆಸರಾಂತ ಕಲಾವಿದರ ಸಮ್ಮುಖದಲ್ಲಿ ಅಥವಾ ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಯಕ್ಷಗಾನ ತಾಳಮದ್ದಳೆಯ ಮೂಲಕ ಜನರಿಗೆ ಆ ಒಂದು ಯಕ್ಷಗಾನ ರಂಗದ ಪುರಾಣ ಇತಿಹಾಸಗಳನ್ನು ಬಿಚ್ಚಿಡುತ್ತಾ ಅಲ್ಲದೆ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕಾರ್ಯಕ್ರಮಗಳು, ಮುಖ್ಯವಾಗಿ ಸನ್ಮಾನ ಸಮಾರಂಭಗಳು ಹಾಗೂ ಶಿಕ್ಷಣದ
ಪಠ್ಯೇತರ ಚಟುವಟಿಕೆಗಳ ಹೊರತುಪಡಿಸಿ ಶಾಲೆಯ ಆಗುಹೋಗುಗಳನ್ನು ಅರಿತುಕೊಂಡು ಶಾಲೆಯ ಮೂಲಭೂತ ಅವಶ್ಯಕತೆಯನ್ನು ಗಮನದಲ್ಲಿರಿಸಿ ಅವರಿಗೆ ಸಹಕಾರ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಸಂಸ್ಥೆಯ ಮೂಲಕ ಇದುವರೆಗೆ ಹಮ್ಮಿಕೊಂಡು ಬಂದಿದ್ದೇವೆ. ಅದರಲ್ಲಿ ಕೂಡ ನಾವು ಇವತ್ತು ಸಫಲತೆಯನ್ನು ಸಾಧಿಸಿ ತನ್ಮೂಲಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದೇವೆ. ಪ್ರಾರಂಭದಲ್ಲಿ ಅಂದರೆ ಈ ಒಂದು ಸಂಸ್ಥೆ ಪ್ರಾರಂಭ ಆಗಬೇಕಾದ್ರೆ ಎಷ್ಟು ಮಂದಿ ಇದ್ರು, ಇವಾಗ ಎಷ್ಟು ಮಂದಿ ಸದಸ್ಯರಿದ್ದಾರೆ? ಆರಂಭದಲ್ಲಿ ನಮ್ಮದು ಸಂಸ್ಥೆ ನಾವು ಆರಂಭ ಕಲಾಕೇಂದ್ರ ಎಂಬ ಹೆಸರು ಕೊಟ್ಟದ್ದು ಕಾರಣ ಒಂದು 50ರಿಂದ 60 ಸಣ್ಣ ಮಕ್ಕಳು, ಅಂದರೆ ಎಳೆಯ ಮಕ್ಕಳು ಒಂದು ನೃತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ನೀಡ್ತಾ ಇರುವಂಥ ಈ ಒಂದು ಒಕ್ಕೂಟದಲ್ಲಿ ಸ್ವಸ್ತಿಕ್ ಕಲಾಕೇಂದ್ರ ಹೆಸರು ಕೊಡುವಂತಹ ಪೂರ್ವದಲ್ಲಿ ಈ ಒಂದು ಸಂಸ್ಥೆ ಆ ಮಕ್ಕಳನ್ನಿರುವಂಥ ಹುದುಗಿರುವಂತಹ ಒಂದು ಪ್ರತಿಭೆಗಳನ್ನು ಹೊರಗೆಡುವಲ್ಲಿ ಉತ್ತಮ ರೀತಿಯಲ್ಲಿ ಅವರ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವು ಕೊಟ್ಟು ಆ ಒಂದು ಕಲಾಕೇಂದ್ರ ಅಂತ ಆರಂಭಿಸುವಂಥ ನಿಟ್ಟಿನಲ್ಲಿ ನಾವು ಸ್ಥಾಪನೆ ಮಾಡಿದ್ದೆವು. ಆದರೆ ಕ್ರಮೇಣ ಆ ಕೇವಲ ಮಕ್ಕಳು ನಾವು ಡ್ಯಾನ್ಸಿಗೆ ಮಾತ್ರ ಈ ಸಂಸ್ಥೆ ಸೀಮಿತವಾಗಿರದೆ ಉತ್ತಮ ರೀತಿಯಲ್ಲಿ ಸಾಗಿ ರಾಜಕೀಯ ಸಾಮಾಜಿಕ ಆರ್ಥಿಕವಾಗಿ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿಗಾಗಿ ಮತ್ತು ಶಿಕ್ಷಣ ರಂಗದಲ್ಲಿ ಎಲ್ಲ ವಲಯಗಳನ್ನು ನಾವು ಸೇರಿಕೊಂಡು ಈ ಒಂದು ಕಲಾಕೇಂದ್ರದ ಒಂದಿಗೆ ಬೇರೆ ಎಲ್ಲ ರಂಗಗಳಿಗೆ ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥ ಸಂಸ್ಥೆ ಇದಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಸ್ವಸ್ತಿಕ್ ಕಲಾಕೇಂದ್ರವನ್ನು ಆರಂಭಿಸಿದ್ದೇವೆ. ಸರ್, ಸಂಸ್ಥೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ನಿಮಗೆ. ಸಾಕಷ್ಟು ಜನಪರ ಕೆಲಸಗಳನ್ನು ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಜಲ್ಲಿಗುಡೆ ಮಾಡಿದೆ. ಇದೀಗ ನಮ್ಮ ಜೊತೆ ಈ ಸಂಘಟನೆ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೆ ಸಂತೋಷ್ ಅವರು ಇದ್ದಾರೆ. ಈ ಒಂದು ಸಂಘಟನೆಯ ಜೊತೆ ಕಾರ್ಯದರ್ಶಿ ಇವರು. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ಒಂದು ಸಂಘಟನೆಗೆ ಸೇರಬೇಕಾದ್ರೆ ಸಾಕಷ್ಟು ನಿಯಮಗಳಿದೆ ಅಂತ ನಾವು ಕೇಳ್ಪಟ್ವಿ. ಯಾವ ರೀತಿಯ ನಿಯಮಗಳಿದೆ? ನಮ್ಮಲ್ಲಿ ನಾವು ಇದರಲ್ಲಿ ಹೇಳಿದರೆ 9 ಜನ ನಮ್ಮ ಅಗತ್ಯವಾಗಿ, ನಮ್ಮ 9ಕ್ಕಿಂತ ಹೆಚ್ಚಿನ ಜನ ಅಗತ್ಯ. ಯಾವುದೇ ಒಂದು ಸಂಘ ಸಂಸ್ಥೆ ಆದರೆ ಒಂದು ಕೋರಮ್ ಆಗಬೇಕಾದ್ರೆ 9 ಜನ ಬೇಕೇ ಬೇಕು. ಮತ್ತು ನಮ್ಮ ಸಂಸ್ಥೆಯಲ್ಲಿ ಏನಂತ ಹೇಳಿದರೆ, ಯಾವುದೇ ನಾವೊಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ನಮ್ಮ ಸಂಸ್ಥೆಯಲ್ಲಿ ಅದರ ಬಗ್ಗೆ ನಾವೇ ಏಕಾಏಕಿಯಾಗಿ ನಿರ್ಧಾರ ತಗೊಳ್ಳಿಕ್ಕಿಲ್ಲ. ನಮ್ಮ ಸಂಸ್ಥೆ ಎಲ್ಲರನ್ನೂ ಕರೆಸಿ ಅವರ ಹತ್ರ ಕೇಳಿ, ಈ ಕಾರ್ಯಕ್ರಮ ನಾವು ಮಾಡ್ಬೋದಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಕೊಡ್ಬೋದಾ ಅಂತೇಳಿ ಪ್ರತಿಯೊಬ್ಬರ ಸಲಹೆ ಸೂಚನೆಯನ್ನು ಕೇಳಿಕೊಂಡು ನಾವು ಮಾಡಬೇಕಾದದ್ದು. ಮತ್ತು ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ನಾವು ಯಾವಾಗ ಬೇಕಾದ ಪ್ರಾರಂಭ ಮಾಡುವಾಗವೇ ನಾವೊಂದು ಅದಕ್ಕೊಂದು ನಿರ್ದೇಶನ ಹಾಕ್ಕೊಂಡಿದ್ದೇವೆ. ಏನಂತ ಹೇಳಿದರೆ, ನಾವು ಯೂನಿಫಾರ್ಮ್ ನಮ್ಮದು ನಮ್ಮ ಯೂನಿಫಾರ್ಮು ನಮ್ಮದು ಅಗತ್ಯ. ನಾವು ಸಂಸ್ಥೆಯಲ್ಲಿ ಯಾವತ್ತೂ ಮೀಟಿಂಗ್ ಆಗಲಿ ಯಾವುದೇ ಚಟುವಟಿಕೆ ಇದ್ದರೂ ನಮ್ಮಲ್ಲಿ ಕಡ್ಡಾಯವಾಗಿ ನಮ್ಮ ಹರಿಶ್ಚಂದ್ರ ಸಂಚಾರ ಮೊದಲಿಂದ ಮಾಡಿದಂಥ ನಿಯಮ, ಅದಕ್ಕೆ ನಾವು ಎಲ್ಲರೂ ಕೂಡ ಒಪ್ಪಿದ್ದೇವೆ. ಅವರು ಯೂನಿಫಾರ್ಮ್ ಹಾಕಿಕೊಂಡು ಬಂದು, ನಮ್ಮಲ್ಲಿ ಯೂನಿಫಾರ್ಮ್ ಯಾರು ಹಾಕಲಿಲ್ಲ ಆ ದಿವಸ ನಾವು ದಯವಿಟ್ಟು ಅವರಿಗೂ ಕೂಡ ಹೇಳ್ತೇವೆ, ನಮ್ಮ ಸಂಸ್ಥೆ ಮೆಂಬರ್ ಆದರೂ ನೀವು ಯೂನಿಫಾರ್ಮ್ ಹಾಕಿ ಬನ್ನಿ. ಯಾವುದೇ ಸಮಾರಂಭ ಆಗಲಿ, ನಾವೀಗ ಇಲ್ಲಿಂದ ನಮ್ಮ ಮಹಾದೇವಿ ಭಜನಾ ಮಂದಿರದಿಂದ ಗಣಪತಿ ಉತ್ಸವ ಹಾಗೆ ಕೆಲವು ಉತ್ಸವಗಳೆಲ್ಲ ನಡೀತಾ ಇರ್ತದೆ. ನಮ್ಮ ಸ್ವಸ್ತಿಕ್ ಕಲಾಕೇಂದ್ರ ನಾವು ಒಂದು ಮಾಲತಿ ನಾಯರ್ ಎಂಬುವರ ಮನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನಾವು ಅಲ್ಲಿ ನಾವು ಪಾನಕ, ಸಾರ್ವಜನಿಕರಿಗೆ ಬರುವಂಥ ಏನಾದರೂ ಇದಕ್ಕೆ ಬೇಕಾದಂಥ ಸ್ವೀಟ್ಸ್ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಸ್ವೀಟ್ಸ್ ಎಲ್ಲದಕ್ಕೂ ಕೂಡ ನಾವು ನಮ್ಮ ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿಯೇ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮೇಡಮ್. ಸರ್, ಸ್ವಸ್ತಿಕ್ ಒಂದು ಕಲಾ ಕೇಂದ್ರ ಏನಿದೆ, ಈ ಒಂದು ಸಂಘಟನೆಯಲ್ಲಿ ವಾರ್ಷಿಕೋತ್ಸವ ಜೊತೆಗೆ ಪ್ರತಿ ತಿಂಗಳು ಒಂದೊಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ನಾವು ಕೇಳ್ಪಟ್ಟಿವಿ. ಯಾವ ರೀತಿಯಾಗಿ ಒಂದು ತಿಂಗಳು ಕಾರ್ಯಕ್ರಮವನ್ನು ಮಾಡ್ತೀವಿ? ನಾವು ತಿಂಗಳು ಹೇಳಿದ್ರೆ ಈಗ ನಮ್ಮಲ್ಲಿ ಈಗ ಪಾಪ ಎಲ್ಲರೂ ಇವರಿಗೆ ಗೋ ಆಸ್ಪತ್ರೆ ಅಂತೇಳಿ ಎಲ್ಲಿ ಅಂತ ಗೊತ್ತಿಲ್ಲ. ನಾವು ಅದಕ್ಕೆ ಏನು ಮಾಡ್ತೇವೆ, ಇಲ್ಲಿ ನಾಯಿಗಳ ಲಸಿಕೆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅಲ್ಲದೆ ಇಲ್ಲಿ ತುಂಬ ಜನ ಪುವರ್ ಪೀಪಲ್, ಪಾಪದವರು ಇದ್ದಾರೆ, ಪೇಟೆಗೆ ಹೋಗದಿದ್ದವರು ಇದ್ದಾರೆ. ಎಲ್ಲ ಇಲ್ಲಿ ಹೆಚ್ಚಿನವರು ಕಾರ್ಮಿಕರು ಮತ್ತು ಬೀಡಿ ಕಟ್ಟಿ ಜೀವನ ಮಾಡುವಂಥ ಒಂದು ಈ ಏರಿಯಾದ ಇವರು, ಅವರಿಗೆ ಬೇಕಾದ ನಾವು ಕಣ್ಣಿನ ಒಂದು ಚಿಕಿತ್ಸೆ, ಹಾಗೆ ದಂತ ಚಿಕಿತ್ಸೆ, ಇಂಥದನ್ನೆಲ್ಲ ಒಳ್ಳೆ ಡಾಕ್ಟ್ರನ್ನು ಕರೆಸಿ, ವೈದ್ಯರನ್ನು ಕರೆಸಿ ಅದೊಂದು ಮಾಡುವಂಥದ್ದು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಪ್ರತಿಯೊಂದು ಊರಿನಲ್ಲಿ ಏನಾದರೂ ಕಷ್ಟ ಏನಾದರೂ ಇದ್ದರೆ, ಯಾರಿಗಾದರೂ ಇದ್ದರೆ ಸ್ವಸ್ತಿಕ್ ಕಲಾ ಕೇಂದ್ರ ನಾವು ಯಾವತ್ತೂ ನಮ್ಮ ವಾರ್ಷಿಕೋತ್ಸವದಲ್ಲಿ ಹೇಳುವುದುಂಟು, ಏನು ನಿಮಗೆ ಕಷ್ಟ ಬಂದರೂ ನಮಗೊಂದು ತಿಳಿಸಿ, ನಮ್ಮಿಂದ ಆಗುವಂಥ ನಾವು ಮಾಡ್ತೇವೆ. ಈಗ ಉದಾಹರಣೆಗೆ ಈ ನಂತೂರು ಶಾಲೆ ಅಂತ ಇದೆ, ಆ ಶಾಲೆಯಲ್ಲಿ ನಾವೊಂದು ಗಾರ್ಡನ್, ಅವರು ಟೀಚರ್ ಬಂದು ನಮ್ಮಲ್ಲಿ ಹೇಳಿದರು, ನಮಗೊಂದು ಒಳ್ಳೆಯ ಒಂದು ಗಾರ್ಡನ್ ಆಗಬೇಕಂತೇಳಿ ನಾವು ಅದಕ್ಕೆ ಒಪ್ಪಿಕೊಟ್ಟೆವು. ನಮ್ಮಿಂದ ಆಗುವಂಥ ನಾವು ಸಹಾಯ ಮಾಡಿ ಅಲ್ಲಿ ಒಂದು ಗಾರ್ಡನ್ ಮಾಡಿದ್ದೇವೆ. ಅದೇ ಶಾಲೆಗೆ ಒಂದು ರೋಲಿಂಗ್ ಟ್ರೋಫಿ ಅಂತ ಮಾಡಿದ್ದೇವೆ ಈ ವರ್ಷ ಹೊಸದಾಗಿ. ಅದು ರೋಲಿಂಗ್ ಟ್ರೋಫಿ ಅಂತ ಹೇಳಿದರೆ, ನಾವು ಆ ಶಾಲೆಯಲ್ಲಿ ಪ್ರತಿಯೊಂದು ವಿಚಾರ, ಶುಚಿತ್ವದಿಂದ ಹಿಡಿದದ್ದು ಲೈಬ್ರರಿ ಆಗಲಿ, ಆ ಶಾಲೆಯ ಮಕ್ಕಳ ಡ್ರೆಸ್ಸಿಂಗ್ ಆಗಲಿ, ಆ ಟೀಚರ್ಸ್ ಇಡುವಂಥ ರೀತಿ ಮತ್ತು ಎಲ್ಲದನ್ನು ಗಮನ ಕೊಟ್ಟುಕೊಂಡು ಅದರಲ್ಲಿ ನಾವು 4-5 ಜನ ಮೆಂಬರ್ನವರು ಹೋಗಿ ಅವರವರೇ ಮಾರ್ಕ್ ಹಾಕುವಂಥದ್ದು. ಅವರು ಇವರ ಹತ್ರ ಕೇಳಲಿಕ್ಕಿಲ್ಲ, ಏನಿಲ್ಲ, ನಮಗೆ ಗೊತ್ತಿದ್ದದ್ದು ಮಾರ್ಕ್ ಹಾಕಿ ಆ ಟೋಟಲ್ ಇದರಲ್ಲಿ ನಾವು ಕೌಂಟ್ ಮಾಡಿ ಯಾವುದು ಒಳ್ಳೆಯದು ಆಗಿದೆ ಅಂತೇಳಿ ಅದನ್ನು ಸಿಲೆಕ್ಟ್ ಮಾಡಿ ರೋಲಿಂಗ್ ಟ್ರೋಫಿ ಅಂತೇಳಿ ಮಾಡಿದ್ದೇವೆ. ಈ ಸರ್ತಿ ಭಾಳ ದೊಡ್ಡ ಮಟ್ಟಿನಲ್ಲಿ ಮೆರವಣಿಗೆ ಮಾಡಿ ಮೊನ್ನೆ ನಂತೂರು ಶಾಲೆಯವರು ಮಾಡಿದರು. ಅದೊಂದು ನಮಗೆ ಭಾಳ ಹೆಮ್ಮೆಯ ವಿಚಾರ.
ಒಂದು. ಅದೇ ರೀತಿ ನೆಕ್ಸ್ಟ್ ವರ್ಷ ಆಗ ಶಾಲೆಗೆ ನಾವು ಒಂದು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ, ಸ್ವಚ್ಛತೆಗೆ ಒಂದು ಪ್ರೋತ್ಸಾಹ ಕೊಟ್ಟದಾಗ್ತದೆ. ಇಂಥ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಜಲ್ಲಿಗುಡ್ಡೆ ಇದರ ಮುಂದಿನ ಯೋಜನೆಗಳು ಏನೇನೆಲ್ಲ? ನಮಗೆ ಸ್ವಸ್ತಿಕ್ ಕಲಾ ಕೇಂದ್ರ ಅಂತ ಹೇಳಿದರೆ ಇನ್ನೂ ಮುಂದಿನ ಯೋಜನೆ ನಾವೆಲ್ಲ ಸೇರಿಕೊಂಡು ನಮಗೇನಂತ ಹೇಳಿದರೆ ಊರಿನಲ್ಲಿ ನಾವೀಗ ಒಂದು ಮೊದಲಿಗೆ ಇಲ್ಲಿ ಊರಿನಲ್ಲಿ ಹೇಳಿದರೆ ಈಗ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಡ್ಯಾನ್ಸ್ ಕ್ಲಾಸು ಇಂಥದ್ದೆಲ್ಲ ಒಂದು ಮಾಡಬೇಕಂತೇಳಿ ಕೆಲವರು ಅದರ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ. ಇಂಥದಕ್ಕೆ ನಾವು ಬೇರೆಯವರಿಗೆ ಒಂದು ಸಹಕಾರ ಕೊಟ್ಟು ನಮಗೀಗ ಮೊದಲೆಂತ ಅಂತ ಹೇಳಿದರೆ ಮೇಡಮ್, ತಾವು ಒಂದು ವಿಚಾರ ಒಂದು ಗಮನಿಸಬೇಕು ಹೇಳಿದರೆ, ನಮ್ಮದು ಇಷ್ಟು ವರ್ಷ ಆದರೂ ನಮಗೊಂದು ಸರಕಾರಿ ಜಾಗೆ ಸಿಕ್ಕಲಿಲ್ಲ ಮೇಡಮ್. ಸರಕಾರಿ ಜಾಗೆ ಸಿಕ್ಕದೆ ನಾವೀಗ ಅದೇ ನಮ್ಮ ಮೆಂಬರ್ ಹಿರಿಯ ಒಂದು ಮೆಂಬರು ಮಾಲತಿ ನಾಯರ್ ಅವರ ಮನೆಯಲ್ಲಿ ಸಭೆ ನಡೆಸ್ತಾ ಇದ್ದೇವೆ ನಾವು. ನಮಗೀಗ ಒಂದು ಜಾಗೆ ಸಿಕ್ಕಿದರೆ ಅದರಲ್ಲಿ ಒಂದು ನಮಗೊಂದು ಯೋಜನೆ ಅಂತ ಹೇಳಿದರೆ ಒಂದು ಅಂಗನವಾಡಿ ಕೇಂದ್ರ ಮಾಡಿ, ಯಾವುದೇ ಅದಕ್ಕೆ ಫಲಾಪೇಕ್ಷೆ ಇಲ್ಲದೆ ಯಾರಾದರೂ ಜನರು ಕೊಟ್ಟದ ಹಣದಲ್ಲಿ ಅಲ್ಲಿ ಒಂದು ಟೀಚರ್ಸ್ ನೇಮಕ ಮಾಡಿ ಅಂಗನವಾಡಿ ಮಕ್ಕಳಿಗೊಂದು ಒಳ್ಳೆಯ ಒಂದು ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡಬೇಕೇಳಿ ಭಾಳ ಆಸೆ ಇದೆ. ಈಗ ನಾವು ಅದೇ ಜಾಗಕ್ಕೆ ಬೇಕಾಗಿ ನಾವು ಭಾಳ ತಯಾರಿ ಮಾಡ್ತಾ ಇದ್ದೇವೆ. ಯಾವುದು ಕೂಡ ಸರಿಕಟ್ಟಾಗಲಿಲ್ಲ. ಆದ ಮೇಲೆ ಇಂಥ ಒಂದು ಯೋಜನೆ ಮಾಡಬೇಕೇಳಿ ಭಾಳ ಒಂದು ನಾವು ಎಲ್ಲರೂ ತೀರ್ಮಾನ ಮಾಡಿದ್ದೇವೆ. ಖಂಡಿತವಾಗ್ಲೂ ನಿಮ್ಮ ಒಂದು ಇಂತಹ ಕೆಲಸಕ್ಕೆ ಒಳ್ಳೆಯದೇ ಆಗುತ್ತೆ ಅಂತ ನಾವು ಕೂಡ ಬಯಸ್ತೀವಿ ಸರ್. ಓಕೆ, ನಮ್ಮ ಜೊತೆ ಇದೀಗ ಸ್ವಸ್ತಿಕ್ ಕಲಾ ಕೇಂದ್ರದ ಉಪಾಧ್ಯಕ್ಷರಾದಂತಹ ಉಷಾ ಅವರು ಇದ್ದಾರೆ. ಮೇಡಮ್ ನಮಸ್ತೆ. 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 ಸ್ವಸ್ತಿಕ್ ಕಲಾ ಕೇಂದ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಯಾಕಂದರೆ ನನಗೆ ಬಹಳ ಖುಷಿ ಕೊಟ್ಟದಂದರೆ, ನಾನು ಶಾಲೆಯಲ್ಲಿ HM ಆಗಿ ಕೆಲಸ ಮಾಡ್ತಾಯಿದ್ದೆ. ರಿಟೈರ್ಡ್ ಆದ ನಂತರ ಏನಾದರೂ ಒಂದು ಸಮಾಜ ಸೇವೆ ಅಥವಾ ಯಾವುದರಲ್ಲಾದರೂ ಭಾಗಿಯಾಗಬೇಕು ಅಂತ ಹೇಳಿಕೊಂಡು ನಾನು ಆಸೆ ಪಟ್ಟಿದ್ದೆ. ಆದರೆ ನಾನು ಹೆಚ್ಚು ಕೆಲವೆಲ್ಲ ಆಲೋಚನೆ ಮಾಡಿದ್ದೆ. ಎಲ್ಲವನ್ನು ನೋಡಿದಾಗ ನನಗೆ ಸ್ವಸ್ತಿಕ್ ಕಲಾ ಕೇಂದ್ರ ಬಹಳಷ್ಟು ಹಿಡಿಸಿತು. ಯಾಕಂದರೆ ಕೇವಲ ಕಲಾಕೇಂದ್ರ ಅಥವಾ ಯಾವುದೇ ಇರಲಿ, ಆ ಸಂಘ ಸಂಸ್ಥೆಗಳು ಅವುಗಳು ಹೆಚ್ಚು ಇರ್ತದೆ. ಆದರೆ ಯಾವುದೂ ಫಲಾಪೇಕ್ಷೆ ಇಲ್ಲದೆ ಉತ್ತಮವಾದಂತಹ ಸಾಮಾಜಿಕವಾದಂತಹ ಸಮಾಜದ ಜನರಿಗೆ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹದ್ದು ನಮ್ಮ ಸ್ವಸ್ತಿಕ್ ಕಲಾ ಕೇಂದ್ರ ಅಂತ ಆಯಿತು. ಆಗ ನಾನು ಇಲ್ಲಿ ನಾಗೇಶ್ವರವಂತ ಇದ್ದಾರೆ, ಅಂದರೆ ಪ್ರಾರಂಭದಲ್ಲೇ ಇದ್ದವರು, ಅವರನ್ನು ಕೇಳಿದೆ, ಹೀಗೀಗೆ ನಿಮ್ಮ ಸ್ವಸ್ತಿಕ್ ಕೇಂದ್ರ ನನಗೆ ಕೆಲವೆಲ್ಲ ಹೇಳ್ತಾರೆ. ಇದು ನಾನು ಸ್ವಲ್ಪ ಎಲ್ಲರಿಗೂ ಗೊತ್ತಿದ್ದ ಕಾರಣ ನನ್ನ ಹತ್ರ ಹೇಳ್ತಾರೆ. ಆದ್ದರಿಂದ ನಾನು ಕೇಳಿದಾಗ ಸ್ವಸ್ತಿಕ್ ಕಲಾ ಕೇಂದ್ರಕ್ಕೆ ನಾನು ಸೇರ್ತೇನೆ ಅಂತ ಹೇಳಿದ್ದಕ್ಕೆ ಅವರು ಕೂಡಲೇ ಬನ್ನಿ ಮೇಡಮ್ ಅಂತ ಹೇಳಿದರು. ಹಾಗೆ ನಾನು ಸೇರಿದ ನಂತರ ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ಹೆಚ್ಚು ತಿರುಗ್ತಾ ಇದ್ದವಳು ನನಗೆ ಸುಮ್ಮನೆ ಕೂತ್ಕೊಂಡಾಗ ಏನಾದರೂ ಒಂದು ಸ್ವಲ್ಪ ಆದರೂ ಹೊರಗೆ ಹೋಗಬೇಕು ಎಂಬ ಆಶೆಯಿಂದ ಈ ಒಂದು ಸಂಸ್ಥೆ ಸೇರಿದ್ರಿಂದ ನನಗೆ ಬಹಳ ಖುಷಿಯಾಯಿತು. ನನ್ನ ಒಂದು ಮಾನಸಿಕವಾಗಿ ನಾನು ಏನಾಗಿದೆ ಸಂತೋಷ ಪಟ್ಟೆ. ಇಲ್ಲಿ ಒಗ್ಗಟ್ಟು, ಯಾವಾಗಲೂ ನಮಗೆ ಒಗ್ಗಟ್ಟು ಬೇಕು. ಒಂದೇ ತಾಯಿಯ ಮಕ್ಕಳಂತೆ ನಾವು ಇದ್ದೇವೆ. ಆದ್ದರಿಂದ ನನಗೆ ಈ ಒಂದು ಇಷ್ಟು ಪ್ರಾಯ ಆದರೂ ಕೂಡ ಇಲ್ಲಿಗೀಗ ಬರಬೇಕಂತಾದರೂ ಕೂಡ ನನಗೆ ಬಹಳ ಸಂತೋಷದಿಂದ ಒಪ್ಪಿ, ಇವರು ಪಾಪ ನಿನ್ನೆ ಬಂದಿದ್ದರು, ಹೀಗೀಗೆ ಮೇಡಮ್ ಆಯಿತು ಬರ್ತೇನೆ ಅಂಥೇಳಿ ಹೇಳಿದೆ. ಆದ್ದರಿಂದ ನನಗೆ ತುಂಬ ಸಂತೋಷ ಇಲ್ಲಿಯ ಕೆಲಸ ಕಾರ್ಯಗಳನ್ನು ನೋಡಿದಾಗ. ಇನ್ನು ಮುಂದೆ ಕೂಡ ಇವರಿಗೆ ಎಲ್ಲರಿಗೂ, ಯಾಕಂದರೆ ನಾನೆಷ್ಟು ವರ್ಷ ಇರ್ತೇನೆ ಅಂತ ಗೊತ್ತು, ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ದೇವರು ಕೊಟ್ಟು ಇನ್ನು ಮುಂದೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ. ಸಮಾಜ ಸೇವೆ ಇಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲ, ಅದೊಂದು ನನಗೆ ಭಾಳ ಸಂತೋಷ ತಂದದ್ದು. ರಾಜಕೀಯವೆಂಬುದೇ ಇಲ್ಲ ಇಲ್ಲಿ, ಅದು ನನಗೆ ಸಂತೋಷ. ಯಾವ ರಾಜಕೀಯ ಅದು ಒಳಗಿಂದ ಏನು ಬೇಕಾದರೆ ಇಲ್ಲಿ ಹೊರಗೆ ಯಾವುದೂ ಇಲ್ಲ, ಅದೇ ನನಗೆ ಸಂತೋಷ. ಈ ಒಂದು ಸಂಘಟನೆ ಎಷ್ಟು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಿದೆ ಅನ್ನೋದು ನಿಮ್ಮ ಮಾತನ್ನು ಕೇಳಿದ್ರೇ ಗೊತ್ತಾಗುತ್ತೆ ಮೇಡಮ್. ಧನ್ಯವಾದಗಳು. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಒಂದು ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಎಂ ನಾಗೇಶ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮೊದಲದಾಗಿ ನಾವು ನಿಮ್ಮ ಜೊತೆನೇ ಕೇಳಬೇಕಾಗಿತ್ತು, ಈ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ನೀವಿದ್ರಿ ಅಲ್ವಾ? ಎಸ್, ಆ ಸಂದರ್ಭ ಹೇಗಿತ್ತು? ಈ ಒಂದು ಸಂಘಟನೆ ಈಗ ಹೇಗಾಗಿದೆ? ಆವಾಗ ನಾವು ಮಕ್ಕಳನ್ನೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಕಲಿಸಿ, ನಾನು ನಮ್ಮ ಗುರು ಹಿರಿಯರಿದ್ದಾರೆ ಇಲ್ಲಿ ಮಾಲತಿ ನಾಯರ್ ಅಂತೇಳಿ, ನಾವೆಲ್ಲ ಸೇರಿಕೊಂಡು ನಮ್ಮ ಮಕ್ಕಳು ಸ್ಟಾರ್ಟ್ ಮಾಡಿದ್ದು. ಅದು ಸ್ವಸ್ತಿಕ್ ಫ್ರೆಂಡ್ ಸರ್ಕಲ್ ಅಂತ ಮಾಡಿದ್ರು ಅವರು. ಅದು ನನಗೇನು ಸರಿ ಕಾಣಲಿಲ್ಲ. ಈ ಫ್ರೆಂಡ್ ಸರ್ಕಲ್ ಮಾಡಿ ಮಕ್ಕಳು ಏನಾದರೂ ನಾಳೆ ಹೆಚ್ಚು ಕಮ್ಮಿ ಮಾಡಿದರೆ ನಾವೆಲ್ಲ ಜವಾಬ್ದಾರ ಆಗ್ತೇವೆ ಅಂತೇಳಿ ನಾವು ನಮ್ಮ ಗುರುಗಳಾದ ಶ್ರೀ ಮಹರ್ಷಿಗಳಿದ್ದಾರೆ, ಪ್ರಾಯದಲ್ಲಿ ಚಿಕ್ಕವರಾದರೂ ವಿದ್ಯೆಯಲ್ಲಿ ಮುಂದೆ ಇದ್ದಾರೆ, ಅವರ ಹತ್ರ ಹೋಗಿ ಹೇಳಿ ಅವರನ್ನು ಕರ್ಕೊಂಡು ಬಂದು ಇದಕ್ಕೆ ಒಂದು ಸರಿಯಾದ ಒಂದು ಅಡಿತಟ್ಟು ಹಾಕುವ ನಾವು ಅಂಥೇಳಿ ಅವರ ಹತ್ರ ಕೇಳಿ ನಾವು ಅಲ್ಲಿಗೆ ಒಂದು ರಿಜಿಸ್ಟರ್ ಮಾಡಿ ಸಂಸ್ಥೆಯನ್ನು ಸ್ವಸ್ತಿಕ್ ಫ್ರೆಂಡ್ಸ್ ಸರ್ಕಲ್ ತೆಗೆದು ಸ್ವಸ್ತಿಕ್ ಕಲಾ ಕೇಂದ್ರ ಅಂತ ಮಾಡಿದ್ವಿ ನಾವು. ಆ ಕಲಾ ಕೇಂದ್ರಕ್ಕೆ ನಾವು ಕಲಾ ಕೇಂದ್ರ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ನಮಗೆ ಏನಾದರೂ ಒಂದು ಸರಿಕಟ್ಟಾದ ಅರ್ಥ ಬೇಕು ಅಂತೇಳಿ ಗುರುಗಳು ಹೇಳಿದರು. ಅದಕ್ಕೆ ನಾವು ಸಮಾನತೆ, ಕಾರ್ಯದಕ್ಷತೆ, ಕಾರ್ಯನಿಷ್ಠೆ ಮಾಡುವಂಥೇಳಿ ಹಿಂದೂಗಳ ಎಸ್ಸನ್ನು ತೆಗೆದು ಅದರ ನಡುವೆ ಹಾಕಿ ಕೆಯನ್ನು ಈ ಕಡೆ ಹಾಕಿ ಕೆಯನ್ನು ಈ ಕಡೆ ಕೆ ಮಾಡಿದ್ದೆ ನಾವು. ಅದು ಇವರ ಮಾರ್ಗದರ್ಶನ. ಹಾಗೆ ಆನಂತರ
ವರ್ಷ ನಾವು ಪ್ರತಿಯೊಂದು ಇದರಲ್ಲಿ ಮೀಟಿಂಗ್ ಮಾಡಿ ಮೊದಲು ಸಭೆ ಸೇರ್ತೇವೆ. ಸಭೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಾವೆಲ್ಲರ ಅಭಿಪ್ರಾಯವನ್ನು ತೆಕ್ಕೊಂಡು ಆನಂತರ ಮುಂದೆ ಯಾವ ರೀತಿ ಹೋಗೋದು ಅಂತೇಳಿ ಚರ್ಚೆ ಮಾಡಿಕೊಂಡು ಎಲ್ಲರೂ ಒಮ್ಮತದಿಂದ ಮುಂದಿನ ಕೆಲಸ ಕೈ ಹಾಕ್ತೇವೆ. ಹಾಗೆ ನಾವು ಈ ವರ್ಷದಲ್ಲಿ 12 ತಿಂಗಳು ಉಂಟು. 12 ತಿಂಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ತಿಂಗಳಿಗೆ ಒಂದೊಂದು ಮಾಡುವ ಅಂತೇಳಿ. ಹಾಗೆ ನಾವು ಮಾರ್ಚ್ 5ಕ್ಕೆ ನಾವು ವಾರ್ಷಿಕೋತ್ಸವ ಮಾಡ್ತಾ ಇದ್ದದ್ದು. ಅದು ಮಾರ್ಚ್ 5 ಮಳೆ ಬರುವ ಸಂದರ್ಭ ಆದ ಕಾರಣ ಅದನ್ನು ಸ್ವಲ್ಪ ಹಿಂದೆ ಅಂದಕ್ಕೆ ಈಗ ಜನವರಿಗೆ ಬಂದು ಮುಟ್ಟಿದೆ ಅದು. ಆಗ ಮಳೆ ಬರೋ ಸಂದರ್ಭ. ಹಾಗೆ ಅದಾದ ಕೂಡಲೇ ನಾವು ಮಹಾಸಭೆ ಇಡ್ತೇವೆ. ನಮ್ಮ ಶಿಸ್ತು ಅಂತೇಳಿದರೆ ನಾವು ಮಹಾಸಭೆ ಆದ ಒಂದು ತಿಂಗಳೊಳಗೆ, ಇದು ವಾರ್ಷಿಕೋತ್ಸವ ಆದ ಒಂದು ತಿಂಗಳೊಳಗೆ ಮಹಾಸಭೆಯನ್ನು ಮಾಡ್ತೇವೆ. ಅಲ್ಲಿ ನಾವು ಕಂಪ್ಲೀಟ್ ಕಮಿಟಿಯನ್ನು ಚೇಂಜ್ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅಧ್ಯಕ್ಷ ಸ್ಥಾನ, ಆ ಸ್ಥಾನ, ಈ ಸ್ಥಾನ ಅಂತೇಳಿ ಹೇಳ್ತಾರಲ್ಲ, ಅದು ಎಲ್ಲರಿಗೂ ಹಂಚಿ ಹೋಗಬೇಕಂತೇಳಿ. ಹಾಗೆ ಆನಂತರ ಅಲ್ಲಿ ನಾವು ಇಲೆಕ್ಷನ್ ಮಾಡ್ತೇವೆ. ಇಲೆಕ್ಷನಲ್ಲಿ ಯಾರಿಗೆ ಸಹಮತ ಬರ್ತದೆ ಅವರನ್ನು ನಾವು ಅಧ್ಯಕ್ಷರಾಗಿ ಚುನಾಯಿತರಾಗಿ ಮಾಡ್ತೇವೆ. ಆನಂತರ ಅವರ ಮುಂದಿನ 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಅವರಿಗೆ ನಾವು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿದ ಎಲ್ಲರ ಸಹಮತದೊಂದಿಗೆ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಅಂತೇಳಿ ನಾವು ಆಚಾರ ಮಾಡ್ತೇವೆ. ಪ್ರಥಮವಾಗಿ ನಾವು ನಾಯಿಗೆ ಒಂದು ಇದು ಮಾಡಿದೆವು, ಪ್ರಾಣಿಗಳಿಗೆ ಅದು ಮಾಡೋದು. ಆನಂತರ ಒಂದು ಇದು ಬರ್ತದೆ, ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ, ಅಷ್ಟಮಿ ಬರ್ತದೆ. ಇಲ್ಲಿ ದೇವರು ನಾವು ಭಜನೆಯಲ್ಲಿದ್ದೇವೆ. ನನಗೆ ಇವತ್ತು ತುಂಬ ಸಂತೋಷ ಆಗೋದು ಅಂತ ಹೇಳಿದರೆ, ನಾವಿಲ್ಲಿ ಮಹಾದೇವಿ ಭಜನೆ ಮತ್ತು ವಾರ್ಷಿಕೋತ್ಸವಕ್ಕೆ ಭಜನೆ ಮಾಡ್ತೇವೆ. ಅದು ಇವತ್ತು ನೀವು ನಮ್ಮನ್ನು ಸಂದರ್ಶನ ಮಾಡಿದ ಸಂದರ್ಭ ಕೂಡ ಮಹಾದೇವಿ ಭಜನೆ ಮಂದಿರದ ಎದುರೇ ಆಗಿದೆ. ತಾಯಿ ಪಾದಾರವಿಂದಗಳು ವಂದನೆಗಳು ಹೇಳುತ್ತಾ ಹಾಗೆ ಇಷ್ಟೆಲ್ಲ. ಯಾವುದೇ ಒಂದು ಸಂಘಟನೆ ಒಂದು ಜನಪರ ಕೆಲಸ ಮಾಡುವಾಗ ಹಣದ ಅವಶ್ಯಕತೆ ತುಂಬ ಮುಖ್ಯ. ಈಗ ತಿಂಗಳು ಕೂಡ ನಿಮ್ಮ ಈ ಒಂದು ಸಂಘಟನೆಯಿಂದ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಒಂದು ಹಣದ ಒಂದು ಸಂಗ್ರಹ ಹೇಗಾಗುತ್ತೆ, ಒಂದು ಸೋರ್ಸ್ ಎಲ್ಲಿಂದ? ನಾವು ಪ್ರಥಮ ವರ್ಷ ಕಾರ್ಯಕ್ರಮ ಮಾಡುವಾಗಲೇ ನಮ್ಮಲ್ಲಿ ಒಂದು ಪೈಸೆ ಇಲ್ಲದೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಆನಂತರ ನಾವು ಇದು ಮನೆಗೆ ಕಲೆಕ್ಷನ್ ಹೋಗೋದು, ಲಕ್ಡಿಪ್ ಮಾಡೋದೆಲ್ಲ ನಮ್ಮ ಹತ್ರ ಇಲ್ಲ. ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ನೋಡಿ ನಮ್ಮಲ್ಲಿಗೆ ಕೆಲವರು ಅತಿಥಿಗಳಿಗೆ ಬರ್ತಾರೆ. ಅವರು ನಮ್ಮ ಕಾರ್ಯಕ್ರಮ ಒಂದು ಸಲ ಬಂದರೆ ಮುಂದಿನ ವರ್ಷದಲ್ಲಿ ಅವರೇ ಕರೆದು ಕೊಡ್ತಾರೆ. ಸಭೆಯಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಾರೆ. ಅವರು ಎಲ್ಲ ನೋಡಿಕೊಂಡು ಅವರ ಸಹಾಯಧನದಿಂದ ಮಾಡ್ತಾ ಇದ್ದೇವೆ ನಾವು. ಹಾಗೆ ಮತ್ತು ಹೀಗೆ ಕಲೆಕ್ಷನ್ಗೆಲ್ಲ ಹೋಗೋದಿಲ್ಲ, ಯಾರ ಹತ್ರ ಕೂಡ ಹೋಗೋದಿಲ್ಲ, ಮುಂದೆ ಹೋಗೋದು ಸಹ ಇಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಸಂಸ್ಥೆದು. ನಾವು ಕರೆದಾಗ ಈಗ ಇಷ್ಟು ನಾವು ಮೆಂಬರ್ಸ್ ಇದ್ದೇವೆ. ಒಬ್ಬೊಬ್ಬರು ಒಳ್ಳೊಳ್ಳೆ ತಿಳುವಳಿಕೆ ಇದ್ದವರು, ಒಳ್ಳೊಳ್ಳೆ ಸಮಾಜ ಸೇವೆ ಮಾಡುವವರನ್ನು ಪರಿಚಯ ಮಾಡಿಕೊಳ್ತೇವೆ. ಅವರು ಹೇಳಿಕೊಂಡು ಅವ್ರು ಕೊಡ್ತಾರೆ ನಮಗೆ. ಸರ್, ಒಂದು ಸ್ವಸ್ತಿಕ್ ಕಲಾ ಕೇಂದ್ರ ಅನ್ನೋದು ಉತ್ತಮ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಆಗಿ ಈ ಸಂಘಟನೆಯ ಬೆಳವಣಿಗೆ ಮತ್ತು ಇಲ್ಲಿರುವ ಸದಸ್ಯರ ಒಗ್ಗಟ್ಟನ್ನು ನೋಡಿ ನಿಮಗೆ ಹೇಗೆ ಅನಿಸುತ್ತೆ? ನಮ್ಮ ಈ ಸಂಸ್ಥೆ ಅಂತ ಹೇಳಿದರೆ ನಾವು 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತ ಇವತ್ತಿನ ಕೆಲಸ ಮಾಡ್ತಾ ಇದ್ದೇವೆ. ಈ ಸಂದರ್ಭದವರೆಗೆ ಇನ್ನು ಮುಂದೆ ಕೂಡ ಇದು ಎತ್ತರಕ್ಕೆ ಬೆಳೆದು ಸ್ವಸ್ತಿಕ್ ಕಲಾ ಕೇಂದ್ರ ನಮ್ಮ ಈಗ ಜಿಲ್ಲೆಯಲ್ಲಿ ಆಗಿದೆ, ನಮ್ಮ ರಾಜ್ಯದಲ್ಲೂ ಸ್ವಸ್ತಿಕ್ ಕಲಾ ಕೇಂದ್ರದ ಹೆಸರು ಬರಬೇಕಲ್ಲ ಆಸೆ ಉಂಟು ನನಗೆ. ಅಂತ ಭರಿಸ್ತಾರೆ ನಮ್ಮ ಎಲ್ಲ ಸದಸ್ಯರು, ಅಷ್ಟು ವಿಶ್ವಾಸ ನನ್ನಲ್ಲಿದೆ. ಖಂಡಿತವಾಗ್ಲೂ ಸರ್, ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆ ಸ್ವಸ್ತಿಕ್ ಕಲಾ ಕೇಂದ್ರ ಸದಸ್ಯರಾದಂತಹ ಪ್ರಜ್ವಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸ್ವಸ್ತಿಕ್ ಕಲಾ ಕೇಂದ್ರದಲ್ಲಿ ನೀವು ಒಬ್ಬರು ಸದಸ್ಯರು. ಈ ಸಂಘಟನೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಎಡ್ಡೆ ಒಂದು ಕ್ಲಬ್ ಇಂದು ಸ್ವಸ್ತಿಕ್ ಬಂದು ಇಂಚೋಗಿ ಸೇರ್ನಿಂಕ್ಲು ಪೂರ ಕಾರ್ಯಕ್ರಮ ಪೂರ ಎಡ್ಡೆ ಮನ್ಪೇರು ಬೊಕ್ಕ ಮಸ್ತ್ ಸಪೋರ್ಟ್ ಕೊರ್ಪೇರು ಪೂರೇಕ್ಲ. ಇಂಕ್ಲ ಮಸ್ತ್ ಸಪೋರ್ಟ್ ಕೊರ್ಪ ಓ ಬೇಲೆತ್ತನ್ಲ ಪೂರೇಕ್ಲ ರೆಡಿ ಉಪ್ಪ ಇಂಕ್ಲು ಏತು ಕಾಂಡ ರಾತ್ರಿ ಅವಡು ಪೂರೇಕ್ಲು ಇಂಕ್ಲು ರೆಡಿ ಆದಪ್ಪ ಅಂಚದು ಎಡ್ಡೆ ಕ್ಲಬ್ ಇಂದು. ಈ ಸೇರಿದ ಸಮಯ ಪಂಡ ದುಂಬುದಲ್ಲಿತ್ತಾನು ಆಯ್ತು ನೋಟ್ ಒಂಚೂರು ಅದು ಎನ್ನ ಪರ್ಸನಲ್ ಪ್ರಾಬ್ಲಮ್ ಬಿಡ್ದಿತ್ತಾನು ಬೊಕ್ಕಿತ್ತೆ ಪಿರಾನು ಸೇರ್ಗಂದು ಮನಸ್ಸಣ್ಣು ಚಿತ್ತೆ ಪಿರ ಸೇರಿದೆ ಅನ್ನುಲ್ಲ ನೆಟ್ಟು ಸ್ವಸ್ತಿಕ್. ಈ ಒಂಜಿ ಸಂಘಟನೆಗೆ ಈಡ್ ಸೇರ್ರೆ ರೀಸನ್ ದಾದ ಇರಗದಾದ ಒಂದು ಬೇಲೆ ನಿರ್ತ ಇಷ್ಟ ಇಂಕ್ಲು ಪಂಡ ಸೋಷಲ್ ವರ್ಕರ್ ಸೋಷಲ್ ವರ್ಕಿಂಗ್ ಮನ್ ರೆಡ್ ಆ್ಯಪ್ನ ಓಲು ದಾಲ ಬಂಗೈತೆ ನೇರೆಗ್ಲ ಇಂಚಿನ ಬಂಗೈತೆ ನಿಂಗ್ಲು ವೆಹಿಕಲ್ ರೆಡಿ ಉಪ್ಪ ಪೂರೇಕ್ಲ ಪೋಪ ಇಂಕ್ಲು ನಾ ಸ್ವಸ್ತಿಕ್ ಇಂಕ್ ಸದಸ್ಯ ಅದು ಜವನಿರು ಉಳ್ಳೇರು ನಲ್ಲ ಒಂಜಿ 5 ಜನ ಉಳ್ಳೇರು ಬೈಜೇರಿ ನಕ್ಲು ಪೂರ ಇಂಕ್ಲು ಒಟ್ಟಾದ ಪೂರ ಬೇಲೆ ಅನ್ಪ ಎಡ್ಡೆ ಆಪನ್ ಪೂರ ನಿಕ್ಲು. ಈ ಒಂಜಿ ಸಂಘಟನೆ ತೇರಿಗೆ ಬಾರಿ ಖುಷಿ ಉಂಟು. ಖುಷಿ ಉಂಟು, ಮಸ್ತ್ ಖುಷಿ ಉಂಟು. ಎಸ್, ಸ್ವಸ್ತಿಕ್ ಕಲಾ ಕೇಂದ್ರ ಸಾಕಷ್ಟು ವಿಭಿನ್ನ ಒಂದೊಂದು ಕಾರ್ಯಗಳಲ್ಲಿ ಈ ಒಂದು ಸಂಘಟನೆ ತೊಡಗಿಕೊಂಡಿದೆ. ಇದೀಗ ನಮ್ಮ ಜೊತೆ ಈ ಒಂದು ಸಂಘಟನೆಯ ಕ್ರೀಡಾ ಕಾರ್ಯದರ್ಶಿಯಾದಂತಹ ಸುಮಲತಾ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಸ್ವಸ್ತಿಕ್ ಕಲಾ ಕೇಂದ್ರ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಈ ಒಂದು ಕಾರ್ಯದ ಬಗ್ಗೆ ಹೇಳಿ. ನನಗೆ ಸ್ವಸ್ತಿಕ್ ಕಲಾ ಕೇಂದ್ರ ಸೇರಿ ನಾನು ಇವತ್ತು 4ನೇ ವರ್ಷ ಆಯಿತು. ನನಗೆ ತುಂಬ ಖುಷಿಯಾಗಿದೆ ಸ್ವಸ್ತಿಕ್ ಕಲಾ ಕೇಂದ್ರದಲ್ಲಿ ನಾನು ಭಾಗವಹಿಸಲಿಕ್ಕೆ. ನನಗೆ ಚಿಕ್ಕಂದಿಗೂ ಇರುವಾಗಲೂ ನನಗೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬ ಇಷ್ಟ. ಹಾಗೆ ನನಗೆ ಕ್ರೀಡಾ ಕಾರ್ಯದರ್ಶಿಯಾಗಿ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ.
ಅದರಲ್ಲಿ ನಾವು ಕಳೆದ ವರ್ಷ 5 ಶಾಲೆಗಳಿಗೆ ಅಂಗನವಾಡಿ ಶಾಲೆಗಳಿಗೆ ನಾವು ಕ್ರೀಡೆಯನ್ನು ಮಾಡಿ ಮತ್ತು ಬೇರೆ ಕ್ಲಾಸಿನ ಮಕ್ಕಳಿಗೆಲ್ಲ ಕ್ರೀಡೆಯನ್ನು ಮಾಡಿ ತುಂಬ ಮಕ್ಕಳಿಗೆ ಪ್ರೈಸ್ ಎಲ್ಲ ಕೊಟ್ಟು ತುಂಬ ಖುಷಿಪಟ್ಟಿದ್ದೇವೆ. ಸ್ವಸ್ತಿಕ್ ಕಲಾ ಕೇಂದ್ರ ಮುಂದೆ ಯಾವ ರೀತಿಯಾಗಿ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಇದೆ ಸರ್? ಈಗಾಗಲೇ ನಾವೆಲ್ಲ ಚರ್ಚಿಸಿದಂತೆ ನಾವು ಸ್ವಸ್ತಿಕ್ ಕಲಾ ಕೇಂದ್ರ ಅನೇಕ ನಿಯಮಗಳನ್ನು ಸಂಸ್ಥೆಯಲ್ಲಿ ನಾವು ಅಳವಡಿಸಿಕೊಂಡು ನಾವು 16 ವರ್ಷಗಳಿಂದ ಮೇಲ್ಪಟ್ಟು ಎಲ್ಲ ಸದಸ್ಯರನ್ನು ಸೇರ್ಪಡೆಗೊಳಿಸುವಾಗ ಆರಂಭಿಕ ಸದಸ್ಯತನ ಅಂತ ತಗೊಳ್ತೇವೆ. ಸದಸ್ಯತನದ ಮೂಲಕ ಹಾಗೂ ಜಾಹೀರಾತುಗಳ ಮೂಲಕ ಮತ್ತು ದಾನಿಗಳ ಮೂಲಕ ಸಂಗ್ರಹಿಸಿದ ಹಣದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಸಂಸ್ಥೆ ಇಷ್ಟೇ ಒಂದು ಸೋರ್ಸ್ನಿಂದ ನಾವು ಅದರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಅನುಕೂಲವಾಗ್ತದೆ. ನಾವು ಸಂಸ್ಥೆಯ ಜಾಹೀರಾತು ಹಣದಿಂದ ಮಾತ್ರ ಈ ಸಾಂಸ್ಥಿಕ ಕಾರ್ಯಕ್ರಮ ಮಾಡ್ತೇವೆ. ಉಳಿದಂತೆ ಎಲ್ಲ ಹಣಗಳನ್ನು ದಾನಿಗಳಿಂದ ಆಯಾ ಒಂದು ವಸ್ತು ರೂಪದಲ್ಲಿ ತಗೊಳ್ತೇವೆ. ಈಗ ಒಂದು ಸ್ಕಾಲರ್ಶಿಪ್ ಯಾರು ಕೊಡೋದ್ರೆ ಆ ಸ್ಕಾಲರ್ಶಿಪ್ಪನ್ನು ನೇರವಾಗಿ ಅದು ಜನರಿಗೆ ತಲುಪ್ತದೆ. ಆ ಎಲ್ಲ ಫುಲ್ ಹಣವನ್ನು ಜನರಿಗೆ ಕೊಡ್ತದೆ. ಆದ ಕಾರಣ ದಾನಿಗಳ ಸಂಗ್ರಹಿಸಿದ ಯಾವುದೇ ಹಣಗಳು ಅದು ಜನರಿಗೆ ವಿನಿಯೋಗ ಆಗ್ತದೆ. ಅದರ ಉಳಿದ ಹಣ ಮುಂದೆ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ಉಪಯೋಗ ಆಗ್ತದೆ. ಮತ್ತು ಸಾಂಸ್ಥಿಕ ಕಾರ್ಯಕ್ರಮ ಮಾಡೋದು ನಾವು ಖಾಲಿ ಜಾಹೀರಾತು ಹಣದಿಂದ ಮಾತ್ರ, ಬೇರೆ ಯಾವುದೇ ಅವ್ರು ಹೇಳಿದಾಗೆ ಟೋಲ್ ಕಲೆಕ್ಷನ್ಸ್ ನಾವು ಮಾಡ್ತಾಯಿಲ್ಲ. ಮತ್ತು ಮುಂದಿನ 3 ಮುಖ್ಯ ಯೋಜನೆಗಳನ್ನು ನಾವು ಈಗ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಈಗ ಸದಸ್ಯರಿಗೆ ಸಹ ಕೂಡ ಗೊತ್ತಿಲ್ಲ ಅದು, ಯಾಕಂದರೆ ಅದು ಇವತ್ತು ಅದನ್ನು ಪ್ರಕಟಪಡಿಸ್ತೀನಿ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ನಮಗೆ ಟ್ರಾಫಿಕ್ ತುಂಬ ಇವತ್ತು ಅಲ್ಲಲ್ಲಿ ಹೆವಿ ಟ್ರಾಫಿಕ್ ಇದೆ. ಆದ ಕಾರಣ ಟ್ರಾಫಿಕ್ನ ಇದರಲ್ಲಿ ನಮ್ಮದು ಪೊಲೀಸ್ಗಳ ಬಲ ತುಂಬ ಕಮ್ಮಿ ಇದೆ. ಆದ ಕಾರಣ ಇಲ್ಲಿ ನಮ್ಮದು ಹತ್ತಿರವಂಥ ಕಪಿತಾನಿಯ ಸ್ಕೂಲು ಅಥವಾ ಪಡೀಲ್ ಜಂಕ್ಷನ್ ಇಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ವಾರಕ್ಕೆ ಒಂದು 2 ಗಂಟೆ ಟ್ರಾಫಿಕ್ಗೆ ನಾವು ಮಕ್ಕಳು ಬರುವಲ್ಲಿ, ಶಾಲೆ ಬಳಿಯಲ್ಲಿ ಅಥವಾ ರಿಕ್ಷಾ ನಿಲ್ಲಿಸುವಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಕಳಿಸುವ ವ್ಯವಸ್ಥೆಗಳನ್ನೆಲ್ಲ ನಾವು ಸ್ವಲ್ಪ ಒಂದು 2 ಗಂಟೆ ಒಂದು ಸಹಕಾರ ನೀಡುವಂಥ ಯೋಜನೆಗಳನ್ನು ನಮ್ಮ ಸಂಸ್ಥೆಯ ಮೂಲಕ ಸಂಸ್ಥೆ ಯೂನಿಫಾರ್ಮ್ ಹಾಕಿ ನಾವು ಮಾಡುವಂಥ ಯೋಜನೆ ಒಂದಿದೆ. ನೆಕ್ಸ್ಟ್, ಅಪಘಾತ ರಹಿತವಾಗಿ ನಾವು ಇವತ್ತು ನೋಡಬೇಕಾದ್ರೆ ರಾತ್ರಿ ನೋಡ್ತೇವೆ ಎಷ್ಟೋ ಬೀದಿ ನಾಯಿಗಳೆಲ್ಲ ಇವತ್ತು ರಸ್ತೆಯಲ್ಲಿವೆ. ಆ ರಸ್ತೆ ನಾಯಿಗಳಿಗೆ ಅದರ ರಿಫ್ಲೆಕ್ಷನ್ ಬೆಲ್ಟ್ ಅಂತ ಈಗ ಒಂದು ಬರ್ತಾಯಿದೆ, ನೀವು ನೋಡಿರಬೇಕು. ಆ ರಿಫ್ಲೆಕ್ಷನ್ ಬೆಲ್ಟನ್ನು ನಾವು ಎಲ್ಲ ಬೀದಿ ನಾಯಿಗಳಿಗೆ ಹಾಕುವ ಮೂಲಕ ರಾತ್ರಿ ನಾಯಿಗಳು ಸಂಚರಿಸುವ ವೇಳೆ ಆ ಬೀದಿ ನಾಯಿಗಳು ಆ ಲೈಟ್ ರಿಫ್ಲೆಕ್ಷನ್ ಆಗಿ ನಮಗೆ ಬೈಕ್ನಿಂದ ಸವಾರಿ ಸಹ ಕಾಣ್ತದೆ. ಆ ಒಂದು ಅದಕ್ಕೊಂದು ಅಪಘಾತ ತಡೆಗಟ್ಟುವಲ್ಲಿ ಆ ಒಂದು ಯೋಜನೆ ನಮಗೆ ಖಂಡಿತವಾಗಿ ಜಾರಿ ತರಲಿಕ್ಕೆ ನಾವು ಮುಂದಿನ ಒಂದು ಯೋಜನೆ ಅದನ್ನು ಹಮ್ಮಿಕೊಳ್ತೇವೆ. ಈ ವರ್ಷ ನೆಕ್ಸ್ಟ್ ವರ್ಷ ಅದನ್ನು ಮಾಡುವಂಥ ಯೋಜನೆ ಇದೆ. ಅದರೊಂದಿಗೆ ಶಾಲೆಯ ಕ್ರೀಡೋಪಕರಣಗಳಿಗೆ ನಾವು ಈ ಸರಿ ಪ್ಲ್ಯಾನ್ ಮಾಡಿದ್ದೇವೆ. ಎಲ್ಲ ಶಾಲೆಗಳಲ್ಲಿ ಏನು ಕ್ರೀಡಾ ಚಟುವಟಿಕೆಗಳಿಗೆ ಆ ಬ್ಯಾಟ್ ಇಲ್ವೋ, ಬಾಲ್ ಇಲ್ವೋ, ವಾಲಿಬಾಲ್, ನೆಟ್ ಅದೆಲ್ಲ ಯಾವುದೆಲ್ಲ ಇಲ್ವೋ ಶಾಲೆಯಲ್ಲಿ, ಆ ಶಾಲೆಗೆ ಆ ಒಂದು ವಸ್ತುವನ್ನು ನಾವು ಕೊಡುವಂಥ ಯೋಜನೆ ನಾವು ಈ ವರ್ಷ ಮಾಡ್ತಾಯಿದ್ದೇವೆ. ಆ ಒಂದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ದೊಡ್ಡ ಒಂದು ಸಂಸ್ಕೃತಿ ಇಲಾಖೆಯ ಒಟ್ಟಿಗೆ ಒಂದು ಜಂಟಿ ಕಾರ್ಯಕ್ರಮವನ್ನು ನಾವು ಟೌನ್ ಹಾಲಲ್ಲಿ ಅಂದರೆ ಪುರಭವನದಲ್ಲಿ ಭಾರಿ ದೊಡ್ಡ ಸಂಗೀತ ಕಾರ್ಯಕ್ರಮ ಇಡಬೇಕಂತ ನಾವು ಒಂದು 2-3 ವರ್ಷದ ಕನಸು. ಆ ಒಂದು ಅದನ್ನು ಈ ಸರಿ ಅಥವಾ PB ಶ್ರೀನಿವಾಸ್ ನೆನಪಲ್ಲಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ನೆನಪಲ್ಲಿ ಅಥವಾ ವಿಷ್ಣುವರ್ಧನ್ ನೆನಪಲ್ಲಿ ಈ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಹಾಕಿ ಅದೊಂದು ನಾವೊಂದು ಮಕ್ಕಳಿಗೋಸ್ಕರ ಆ ಒಂದು ಕರೋಕೆ ಹಾಡನ್ನು ಹಾಕಿ ಅದನ್ನು ಬಹುಮಾನ ರೂಪದಲ್ಲಿ ಮಾಡಿ ಕೊಡ್ತಾಯಿದ್ದೀವಿ ಇಂಟರ್ ಸ್ಕೂಲ್. ಇದು ನಮ್ಮ ಮುಂದಿನ ದೊಡ್ಡ ಮಹತ್ತರವಾದ ಯೋಜನೆ. ಈ 4 ಯೋಜನೆಗಳನ್ನು ಕೈಗೂಡಿಸುವಲ್ಲಿ ಖಂಡಿತವಾಗಿ ನಮ್ಮ ಎಲ್ಲ ಸದಸ್ಯರು ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಆಯಿತಾ? ಇದು ನಮ್ಮ ಮುಂದಿನ ಯೋಜನೆಗಳು. ಮತ್ತು ನಿಯಮಗಳು ಈಗಾಗಲೇ ಹೇಳಿದರು. ನಾವು ಪ್ರತಿ ವರ್ಷ ಏಪ್ರಿಲ್ ಮಾರ್ಚಲ್ಲಿ ನಾವು ಮಹಾಸಭೆ ನಡೆಸ್ತೇವೆ. ತಿಂಗಳ ಸಭೆಯನ್ನು ತಿಂಗಳ ಸಭೆಯನ್ನು ನಾವು ಸಮರ್ಪಕವಾಗಿ ತಿಂಗಳು ನಡೆಸ್ತೇವೆ. ತುರ್ತು ಸಭೆಯನ್ನು ತುರ್ತು ಸಂದರ್ಭದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ಮಾಡ್ತೇವೆ. ಮತ್ತು ಎಲ್ಲವನ್ನು ಯಾವುದೇ ಕಾರ್ಯಕ್ರಮ ನಿಗದಿ ಆಗಬೇಕಾದದು ಸಂಸ್ಥೆಯ 3ನೇ ಒಂದು ಅಂಶ ಬಹುಮತವನ್ನು ಪಡೆದಿರಲೇಬೇಕು. ವಾರ್ಷಿಕೋತ್ಸವವನ್ನು ಸಹ ಮಾಡ್ತಾಯಿವೆ. ಮತ್ತು ಎಲ್ಲವನ್ನು ಮಾಡಲಿಕ್ಕೆ ಸಂಸ್ಥೆ ಬಹುಮತ ಪಡೆದರೆ ಮಾತ್ರ ಈ ಒಂದು ಕಾರ್ಯಕ್ರಮ ಆಗ್ತದೆ. ಮತ್ತು ಸೇರ್ಪಡೆಗೊಳಿಸುವಾಗ ನಾವು ಪ್ರವೇಶದ ಮತ್ತು ಸದಸ್ಯರನ್ನು ತಗೊಳ್ತೇವೆ. ಇದು ನಮ್ಮ ಇದು. ಮತ್ತು ಯೂನಿಫಾರ್ಮ್ ಕಡ್ಡಾಯ ಹೇಳಿದಲ್ಲ, ಯೂನಿಫಾರ್ಮ್ ಹಾಕಲೇಬೇಕು. ನಮ್ಮದು ಯೂನಿಫಾರ್ಮ್ ಆರಂಭದಿಂದಲೂ ನಾವು ಮಾಡಿದಂಥ ಪ್ರಥಮ 2004-2005ರಲ್ಲಿ ಪ್ರಥಮದಿಂದ ನಾವು ಯೂನಿಫಾರ್ಮ್ ಕಡ್ಡಾಯ ಮಾಡಿದ್ದೇವೆ. ಇವತ್ತಿನವರೆಗೆ ಆ ಯೂನಿಫಾರ್ಮ್ಗಳನ್ನು ನಾವು ನಿರಂತರವಾಗಿ ಮಾಡ್ತಾಯಿದ್ದೇವೆ. ಆ ಯೂನಿಫಾರ್ಮ್ಗಿಂದಲೇ ಆ ಸಂವತ್ಸರದ ಒಂದು ಶಿಸ್ತುನಿಂದಲೇ ಇವತ್ತು ಸ್ವಸ್ತಿಕ್ ಕಲಾ ಕೇಂದ್ರ ಎಲ್ಲರ ಒಂದು ಮನೆ ಮಾತಿಗೆ ಹೆಸರುವಾಸಿಯಾಗಲಿಕ್ಕೆ ಕಾರಣ ಆಗಿದೆ. ಇದು ಯೋಜನೆಗಳು ಹಾಗೂ ನಮ್ಮ ಒಂದು ಸಂಸ್ಥೆಯ ನಿಯಮಗಳು. ಈಗ ಪ್ರತಿ ಕಾಲೇಜು ಎಲ್ಲ ಹುಡುಗರು ಮನೆಯಲ್ಲಿ ಪ್ರತಿಯೊಬ್ಬರು ಹುಡುಗರಾಗಲಿ ಅಥವಾ ಆ ಮನೆಯಲ್ಲಿ ಸಣ್ಣ ಮಕ್ಕಳಾದರೂ ಈಗ ಡ್ರಗ್ಸಿನ ವ್ಯವಹಾರ ಜಾಸ್ತಿ ಆಗಿದೆ. ಎಲ್ಲ ಕಡೆ ನೋಡಿದರೆ ಮಕ್ಕಳು, ಕಾಲೇಜು ಮಕ್ಕಳಾಗಲಿ, ಸ್ಕೂಲ್ ಮಕ್ಕಳೇ ಆಗಲಿ, SLC ಮಕ್ಕಳಾಗಲಿ ಡ್ರಗ್ಸಿನ ಬಗ್ಗೆ ಎಲ್ಲ ಅದರಲ್ಲಿ ಭಾಳ ಒಂದು
ಡ್ರಗ್ಸ್ ನಮಗೆ ಬೇಕು ಅಂತ ಹೇಳುವಂಥ ಮಟ್ಟಿಗೆ ಮಕ್ಕಳು ಬೆಳೆದಿದ್ದಾರೆ. ಆ ಬೆಳೆಯುವುದನ್ನು ನಾವು ತಪ್ಪಿಸಲಿಕ್ಕೆ ಬೇಕಾಗಿ ನಾವು ಅಲ್ಲೆಲ್ಲಿ ಡ್ರಗ್ಸಿನ ಬಗ್ಗೆ ಒಂದು ಸಣ್ಣ ಮಟ್ಟಿನ ಕಾರ್ಯಕ್ರಮ, ಅಲ್ಲೆಲ್ಲಿ ಬೋರ್ಡ್ ಅಳವಡಿಸಿ ಆ ಡ್ರಗ್ಸಿನ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಕೊಡುವಂಥದ್ದು, ಇದನ್ನೆಲ್ಲ ಈಗ ನಾವು ಅಲ್ಲೆಲ್ಲಿ ಬೋರ್ಡ್ ಇತ್ತು, ಚುನಾವಣೆ ಆದ್ರಿಂದ ಅದನ್ನೆಲ್ಲ ತೆಗೆದಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಶಾಲೆ ಕಾಲೇಜುಗಳ ಕಡೆಯಲ್ಲಿಯೂ ಮತ್ತು ನಮ್ಮ ಜಂಕ್ಷನ್ ಕಡೆಯಲ್ಲಿ ನಾವು ಒಂದು ಬೋರ್ಡಿನ ವ್ಯವಸ್ಥೆ ಮಾಡಿ ದೊಡ್ಡ ಮಟ್ಟಿನಲ್ಲಿ ನಾವು ಪ್ರಚಾರ ಮಾಡಿದ್ದೇವೆ. ಇದಕ್ಕೆ ಭಾಳ ಬೇರೆ ಎಲ್ಲ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಕೂಡ ಭಾಳ ಒಂದು ಉತ್ತಮವಾದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಅದು ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಯಾಕೆಳಿದರೆ ಈ ಡ್ರಗ್ಸಿನ ಬಗ್ಗೆ ನಾವು ಒಂದು ಸಣ್ಣ ಮಟ್ಟಿನಲ್ಲಿ ಹೇಳಬೇಕಾದ್ರೆ, ನಮ್ಮ ಮನೆಯಲ್ಲಿ ನಾವು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಅಂತೇಳಿ ಭೇದ ಭಾವ ಅಲ್ಲ. ಹೆಣ್ಣು ಮಕ್ಕಳು ಮನೆಗೆ ಬರದಿದ್ದರೆ ನಾವು ಕೇಳ್ತೇವೆ, ಯಾಕೆ ಬರಲಿಲ್ಲ, ಏನು ಲೇಟು ಅಂತೇಳಿ. ಅದೇ ಗಂಡು ಮಗ ಲೇಟಾಗಿ ಬಂದರೂ ತೊಂದರೆ ಇಲ್ಲ, ಕೇಳಲಿಕ್ಕಿಲ್ಲ, ಅದು ಗಂಡು ಮಗ ಅಲ್ಲ ಹೇಳಿ. ಆದರೆ ಆ ಗಂಡು ಮಗ ಏನು ಮಾಡ್ತಾನೆ, ಯಾಕಾಗಿ ಯಾವ ರೀತಿ ಇದು ಮಾಡ್ತಾನಂತ ಅದು ಕೇಳುವವರಿಲ್ಲ. ಡ್ರಗ್ಸ್ ಒಂದು ಸಲ ಅವರಿಗೆ ಡ್ರಗ್ಸಿನ ಬಗ್ಗೆ ಅದರಲ್ಲಿ ಒಳಗೆ ಒಕ್ಕಿದ್ರೆ, ಆ ಡ್ರಗ್ಸಿನ ಜಾಲದೊಳಗೆ ಒಕ್ಕಿದ್ರೆ ಮತ್ತು ಹೊರಗೆ ಬರಲಿಕ್ಕೆ 100ಕ್ಕೆ 100 ಸಾಧ್ಯ ಇಲ್ಲ. ಆದ್ದರಿಂದ ತಾವು ಈ ಲೈವ್ ಪ್ರೋಗ್ರಾಮ್ನಲ್ಲಿ ದಯವಿಟ್ಟು ಈ ಎಲ್ರಿಗೊಂದು ಮನೆಗೆ ಇದೊಂದು ಸ್ವಸ್ತಿಕ್ ಕಲಾ ಕೇಂದ್ರದ ಬಗ್ಗೆ ಹೇಳಿದರೆ, ದಯವಿಟ್ಟು ನಿಮ್ಮ ಮಕ್ಕಳು ಹೋಗುವಂಥ ಸಮಯ, ಅವರು ಬರುವಂಥ ಸಮಯವನ್ನು ದಯವಿಟ್ಟು ನೋಡಿ. ಆ ಮಗು ಎಲ್ಲಿಗೆ ಹೋಗ್ತದೆ, ಆ ಮಗುವಿನ ಏನು ಮತ್ತೊಂದು ಪ್ರೀತಿ ಕೊಡಿ ಆ ಮಗುವಿಗೆ. ಇದು ನಾವು ಸ್ವಸ್ತಿಕ್ ಕಲಾ ಕೇಂದ್ರದಿಂದ ನಾವು ಮೊದಲು ಹೇಳುವುದಂತ ಹೇಳಿದರೆ, ಪ್ರತಿಯೊಂದು ಮಕ್ಕಳಿಗೆ ಹೇಳಿದರೆ, ಈಗ ಗಂಡ ಹೆಂಡತಿ ಇಬ್ಬರು, ತಂದೆ ತಾಯಿ ಇಬ್ಬರು ಕೂಡ ಜಾಬಿಗೆ ಹೋಗುವವರಿದ್ದಾರೆ. ಆ ಮಗುವಿನ ಬಗ್ಗೆ ಏನು ಬೇಕು ಕೇಳುವವರಿಲ್ಲ. ಇಂಥದ್ರಲ್ಲಿ ಕೂಡ ಮಕ್ಕಳು ಹಾಳಾಗ್ತಾರೆ. ಆದ್ದರಿಂದ ನೀವು ನಿಮ್ಮ ಚಾನೆಲ್ ಮುಖಾಂತರ, ನಮ್ಮ ಕುಡ್ಲ ಚಾನೆಲ್ ಮುಖಾಂತರ ಇದನ್ನೆಲ್ಲರಿಗೂ ಹೇಳಿ ಈ ಡ್ರಗ್ಸನ್ನು ಮೊದಲು ನಿಲ್ಲಿಸಬೇಕಾಗಿ ಸ್ವಸ್ತಿಕ್ ಕಲಾ ಕೇಂದ್ರದ ಬಗ್ಗೆ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ಈ ವಿಚಾರವನ್ನು ತಾವು ನೇರವಾಗಿ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ, ಮತ್ತೊಂದು ನಮ್ಮ ಕುಡ್ಲ ಈಗ ಒಂದು ನೀವು ಚಾನೆಲ್ ಇದು ಮಾಡಿದ್ದೇವೆ, ನಮ್ಮ ಕುಡ್ಲ ನಾವು ಯಾವಾಗಲೂ ನೋಡ್ತೇವೆ. ಕುಡ್ಲ, ನಮ್ಮ ಕುಡ್ಲ ಹೇಳಿದರೆ ನಮ್ಮ ಒಂದು ಸಂಸ್ಥೆ ಇದ್ದ ಹಾಗೆ. ಆದ್ದರಿಂದ ಈ ಕಾರ್ಯಕ್ರಮ ನಮ್ಮ ಕುಡ್ಲದವರು ನಮ್ಮ ಜೊತೆಯಲ್ಲಿ ಇದ್ದದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಮ್ಮೆಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದ ಅರ್ಪಿಸ್ತೇವೆ. ಶಿಸ್ತು, ಸಂಯಮ, ಒಗ್ಗಟ್ಟು, ಜನಪರ ಕಾಳಜಿ, ಜನಜಾಗೃತಿ, ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆ. ವೀಕ್ಷಕರೇ, ಮುಂದಿನ ವಾರ ಮತ್ತೊಂದು ಸಂಘಟನೆಯ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.